ನಮಸ್ಕಾರ. ವಿ4 ನ್ಯೂಸ್ನ ಕ್ಯಾಂಪಸ್ ರೌಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಇವತ್ತಿನ ಕ್ಯಾಂಪಸ್ ರೌಂಡ್ನಲ್ಲಿ ನಿರಂತರ ಪರಿಶ್ರಮದಿಂದ ಯಶಸ್ಸು ಪಡೆದುಕೊಂಡ ದೀಪಶ್ರೀಯ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಬನ್ನಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಾನು ದ್ವಿತೀಯ ಪಿಯುಸಿಯಲ್ಲಿ 600ಕ್ಕೆ 599 ಅಂಕ ಗಳಿಸಿ ಸಾಧನೆ ಮಾಡಿರುವಂತಹ ದೀಪಶ್ರೀಯ ಪರಿಶ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಸಾಧಿಸುವ ಛಲಗಾರರಿಗೆ ಪ್ರತಿಯೊಂದು ಕ್ಷೇತ್ರವೂ ಸಾಧನಾ ಕ್ಷೇತ್ರ ಆಗಿರುತ್ತದೆ. ಸಾಧನೆಗೆ ಬಡತನ ಅಥವಾ ಬೇರೆ ಯಾವುದೇ ಸಮಸ್ಯೆ ಅಡ್ಡಿಯಾಗಲ್ಲ. ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸನ್ನು ಪಡೆಯಬಹುದು ಅನ್ನೋದಕ್ಕೆ ಈ ಸಾಲಿನ ಪಿಯುಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 599 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾದ ಮಂಗಳೂರಿನ ದೀಪಶ್ರೀ ಒಂದು ಒಳ್ಳೆ ಉದಾಹರಣೆ. ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯಾಗಿ ಪಿಯುಸಿಯಲ್ಲಿ ಇಂಗ್ಲಿಷ್ನಲ್ಲಿ ಅಭ್ಯಾಸ ಮಾಡಿ ರಾಜ್ಯಕ್ಕೆ ಟಾಪರ್ ಆಗಿರುವ ದೀಪಶ್ರೀಯ ಸಾಧನೆಯ ಬದುಕು ಸಾಧಿಸುವ ಛಲವಿರುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬುವಂತಿದೆ. ಟ್ಯೂಷನ್ ಪಡೆಯದೆ ಕೇವಲ ಪಾಠ ಓದಿ ಬರೆದು ಅಭ್ಯಾಸ ನಡೆಸಿ ಇಂತಹ ಸಾಧನೆ ಮಾಡಲು ಸಾಧ್ಯವಿದೆ ಅನ್ನುವುದನ್ನ ದೀಪಶ್ರೀ ಸಾಧಿಸಿ ತೋರಿಸಿದ್ದಾರೆ. ಅವರ ಸ್ಟಡಿ ಟೆಕ್ನಿಕ್ ಬಗ್ಗೆ ಅವರ ಮಾತಲ್ಲೇ ಕೇಳೋಣ ಬನ್ನಿ. ದೀಪಶ್ರೀ ಮಂಗಳೂರಿನ ಕೆನರಾ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿ. ಬಿಕರ್ನಕಟ್ಟೆಯ ಅಶೋಕ್ ಹಾಗೂ ಸುಮಾ ದಂಪತಿಯ ಜ್ಯೇಷ್ಠ ಪುತ್ರಿ. ಅಶೋಕ್ ಅವರು ಇನ್ವರ್ಟರ್ ಮೆಕ್ಯಾನಿಕ್ ವೃತ್ತಿ ಮಾಡುತ್ತಿದ್ರೆ ಸುಮಾ ಅವರು ಗೃಹಿಣಿ. ದೀಪಶ್ರೀಗೆ 5ನೇ ತರಗತಿ ಕಲಿಯುವ ಪುಟ್ಟ ತಂಗಿಯೂ ಇದ್ದಾಳೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ದೀಪಶ್ರೀ ತಂದೆ ತಾಯಿ ಇಬ್ಬರೂ ಡಿಪ್ಲೊಮೊ ಪದವೀಧರರು. 6ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿ ಬಳಿಕ ಪ್ರೌಢಶಾಲೆಯನ್ನ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಎಸ್ಎಸ್ಎಲ್ಸಿಯಲ್ಲೂ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಅತ್ಯುತ್ತಮ ಸಾಧನೆ ಮಾಡಿದ್ದಾಳೆ. ಇದೀಗ ದ್ವಿತೀಯ ಪಿಯುಸಿಯಲ್ಲೂ ಇಡೀ ರಾಜ್ಯವೇ ಮೆಚ್ಚುವಂತೆ ವಾಣಿಜ್ಯ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ತನ್ನದಾಗಿಸಿಕೊಂಡು ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಬನ್ನಿ ವಿ4 ನ್ಯೂಸ್ನೊಂದಿಗೆ ದೀಪಶ್ರೀ ಮನಬಿಚ್ಚಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ದೀಪಶ್ರೀ ಎಸ್. ಸೆಕೆಂಡ್ PUCಯಲ್ಲಿ ಕಾಮರ್ಸಲ್ಲಿ 599 ಔಟ್ ಆಫ್ 600 ಬಂದಿದೆ. ಸೊ ಸ್ಟೇಟಿಗೆ ಫಸ್ಟ್ ರ್ಯಾಂಕ್. ಇದಕ್ಕೆ ಕ್ಲಾಸಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ ಕೇಳ್ತಿದ್ದೆ. ಆಮೇಲೆ ಲೆಕ್ಚರರ್ಸ್ ಎಲ್ಲ ಎಂಥ ಸಜೆಷನ್ಸ್ ಕೊಡ್ತಿದ್ರು, ಗೈಡೆನ್ಸ್ ಕೊಡ್ತಿದ್ರು, ಅದನ್ನೆಲ್ಲ ಟೈಮ್ ಟು ಟೈಮ್ ಫಾಲೋ ಮಾಡ್ತಿದ್ದೆ ಕರೆಕ್ಟಾಗಿ. ಆಮೇಲೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ನನಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಕಲಿಯಲಿಕ್ಕೆ ಎಂಥ ಸಹ ಡಿಸ್ಟರ್ಬ್ ಆಗದ ಹಾಗೆ ನೋಡಿಕೊಂಡಿದ್ದಾರೆ. ಆಮೇಲೆ ಅವರ ಕೈಯಲ್ಲಿ ಏನೆಲ್ಲ ಆಗ್ತದೆ ಅದನ್ನೆಲ್ಲ ನನಗೆ ಮಾಡಿದ್ದಾರೆ. ಲೆಕ್ಚರರ್ಸ್ ಕೂಡ ಫುಲ್ ಡೆಡಿಕೇಶನ್ ಹಾಕಿ ಸಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ನಾನು ಹಾರ್ಡ್ ವರ್ಕ್ ಮಾಡಿದ್ದೇನೆ. ಮತ್ತು ಡೈಲಿ ಪ್ರೇ ಕೂಡ ಮಾಡ್ತಿದ್ದೆ. ಸೊ ಅದು ಸಹ ಇಂಪಾರ್ಟೆಂಟ್. ನಮಗೆ ಲಕ್ ಸಹ ಬೇಕು. ವ್ಯಾಲ್ಯೂಯೇಷನ್ ಮಾಡುವಾಗ ಅವರ ಒಬ್ಬೊಬ್ಬರ ಮೇಲೆ ಅದೊಂದು ಥರ ಮಾರ್ಕ್ಸ್ ಡಿಪೆಂಡ್ ಆಗ್ತದೆ. ಸೊ ಲ್ಯಾಂಗ್ವೇಜಸ್ಸಲ್ಲಿ ಎಲ್ಲ. ಬಟ್ ನನಗೆ ಹಿಂದಿಯಲ್ಲಿ ಲಕ್ಕಿಲಿ 100 ಸಿಕ್ಕಿದೆ, ಇಂಗ್ಲೀಷಲ್ಲಿ 99. ಸೊ ಹಾಗೆ ತುಂಬ ಖುಷಿ ಆಗ್ತಿದೆ ನನಗೆ. ಇನ್ನು ನನಗೆ ಇದು ನಾನು ಕಲಿತ ಕಾಲೇಜ್ ಕೆನರಾ PU ಕಾಲೇಜ್ ಮಂಗಳೂರಲ್ಲಿ. ಆಮೇಲೆ ಇನ್ನು CA ಮಾಡಬೇಕಂತ ಉಂಟು, BCom + CA ಇಂಟಿಗ್ರೇಟೆಡ್. ನಾನು 6th ತನಕ ಇಂಗ್ಲೀಷ್ ಮೀಡಿಯಮ್ ಕಲಿತದ್ದು. ಆಮೇಲೆ 7th ಇಂದ 10th ತನಕ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತದ್ದು. ಅದ್ರಲ್ಲಿ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅವರು ಫುಲ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್. ಹಾಗೆ ನನಗೆ 614 ಬಂದಿದೆ, 98.24% 10th. ಅದು ನನಗೆ ಪ್ರಿಪರೇಟರಿ ಟೈಮಲ್ಲೆಲ್ಲ ಮತ್ತು ಕೆಲವು ಚಾಪ್ಟರ್ಸ್ ಆಗುವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದದಕ್ಕೆ ಕ್ಲಾಸ್ ಮಿಸ್ ಆಗಿತ್ತು. ಹಾಗೆ ಸ್ವಲ್ಪ ಫುಲ್ ತೆಗಿಲಿಕ್ಕೆ ಆಗಲಿಲ್ಲ. ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಎಲ್ಲ ಟೀಚರ್ಸ್.
ಬಟ್ ಸ್ಟಿಲ್ ಇಟ್ ವಾಸ್ ಗುಡ್. ನನಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಹೋಗಿ ಅಷ್ಟೇನು ಕಷ್ಟ ಅಂತ ಆಗಲಿಲ್ಲ. ಅಂದರೆ ಟೀಚರ್ಸ್ ಎಲ್ಲ ನನಗೆ ಇಂಗ್ಲೀಷಿಂದ ಬಂದ ಕಾರಣ ಇನ್ನೂ ಸ್ವಲ್ಪ ಹೇಳ್ತಿದ್ರು ಕನ್ನಡದಲ್ಲಿ ಕಲೀಲಿಕ್ಕೆ. ಹಾಗೆ ಎಂತ ಅಷ್ಟು ಕಷ್ಟ ಆಗಲಿಲ್ಲ. ಗೌರ್ಮೆಂಟ್ ಸ್ಕೂಲ್ ಆದ್ರಿಂದ 8th ನನಗೆ NMMS ಅಂತ ಒಂದು ಎಕ್ಸಾಮ್ ಬರೀಲಿಕ್ಕಿತ್ತು. ಸೊ ಅದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಕಾಲರ್ಶಿಪ್ಪಿಗೆ. ಅದರಲ್ಲಿ ಸಹ ನಂಗೆ ಪಾಸ್ ಆಗಿ ಸ್ಕಾಲರ್ಶಿಪ್ ಸಿಕ್ಕಿದೆ 12th ತನಕ. ಹಾಗೆ ಕನ್ನಡ ಮೀಡಿಯಮಿಂದ PUCಗೆ ಇಂಗ್ಲೀಷ್ ಮೀಡಿಯಮಿಗೆ ಬರುವಾಗ ಸಹ ತುಂಬ ಕಷ್ಟ ಆಗಲಿಲ್ಲ, ಯಾಕೆಂದರೆ ಇಂಗ್ಲೀಷ್ ಬೇಸಿಕ್ ಕಾರಣ 6th ತನಕ. ಇನಿಷಿಯಲಿ 1 ತಿಂಗಳೆಲ್ಲ ಫಸ್ಟ್ PU ಬಿಸ್ನೆಸ್ ಸ್ಟಡೀಸ್ ಥಿಯರಿ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಆಗಿತ್ತು ಅರ್ಥ ಮಾಡಲಿಕ್ಕೆ. ಬಟ್ ಇಲ್ಲಿ ಸಹ ಲೆಕ್ಚರರ್ಸ್ ತುಂಬ ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡುವಾಗಿ ಕಲಿಸಿದ ಕಾರಣ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಸ್ಟಡಿ ಸ್ಟ್ರಾಟಜಿ ಅಂತ ಹಾಗೆಂತ ಸ್ಪೆಷಲ್ ಆಗಿ ಅಂತ ಮಾಡಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಕ್ಲಾಸಲ್ಲಿ ನಾನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇದ್ದೆ. ಆಮೇಲೆ ಲೆಕ್ಚರರ್ಸ್ ಕೊಡುವ ಗೈಡೆನ್ಸ್ ಟಿಪ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ. ಆಮೇಲೆ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಿಕೊಳ್ತಾ ಇದ್ದೆ. ಜಸ್ಟ್ ಹೀಗೆ ಬಾಯ್ಹಟ್ ಮಾಡಬಾರ್ದು. ಸೊ ಯಾವುದೇ ಡೌಟ್ಸ್ ಇದ್ದರೆ ಅಲ್ಲಿ ಕ್ಲಿಯರ್ ಮಾಡಿಕೊಳ್ಬೇಕು ಲೆಕ್ಚರರ್ಸ್ ಹತ್ರ. ಆಮೇಲೆ ಒಂದು ನಮ್ಮದೇ ಓನ್ ಪಾಯಿಂಟ್ಸ್ ಬರೆದು ನೋಟ್ಸ್ ಮಾಡಿಕೊಂಡ್ರೆ ಅದು ಈಸಿ ಆಗ್ತದೆ. ಫುಲ್ ಬರಿಬೇಕಂತ ಏನಿಲ್ಲ, ಕೀವರ್ಡ್ಸ್ ಅದು ನಮಗೆ ಲಾಸ್ಟ್ ಟೈಮ್ ರಿವಿಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ನಾನು ಮತ್ತೆ ಜಾಸ್ತಿ ರಾತ್ರಿ ಓದ್ತಿದ್ದದ್ದು, ಆಗ ಫುಲ್ ಎನ್ವೈರ್ಮೆಂಟ್ ಪೀಸ್ ಇರ್ತದೆ. ಸೊ ಒಂದು 2 ಗಂಟೆ ತನಕ ಎಲ್ಲ ಓದ್ತಿದ್ದೆ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಅಷ್ಟು ಒಂದು 12 ಗಂಟೆ ತನಕ ಮಾತ್ರ ಓದ್ತಿದ್ದದ್ದು. ಆಮೇಲೆ ಎಕ್ಸಾಮ್ ಬರೆಯುವಾಗ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೀಬೇಕು, ಸ್ಟ್ರೆಸ್ ಎಲ್ಲ ಮಾಡಿಕೊಳ್ಬಾರ್ದು. ಫಸ್ಟ್ ಆಫ್ ಆಲ್ ತುಂಬ ಪ್ರಿಪ್ರೇಷನ್ ಆಗಿರ್ತದೆ, ಪ್ರಿಪ್ರೇಟ್ರಿ, ಆಮೇಲೆ ಇದಕ್ಕೆ ಕ್ಲಾಸ್ ಇಂಟರ್ನಲ್ ಟೆಸ್ಟ್ಗೆ ಎಲ್ಲ. ಸೊ ಹಾಗೆ ಟೆನ್ಷನ್ ಮಾಡುವಂಥದ್ದು ಏನಿಲ್ಲ, ಕಾನ್ಫಿಡೆಂಟ್ ಆಗಿ ಆನ್ಸರ್ ಬರೀಬೇಕು. 15 ಮಿನಿಟ್ಸ್ ನಮಗೆ ಓದಲಿಕ್ಕೆ ಇರ್ತದಲ್ಲ, ಆಗ ನಾವು ಕರೆಕ್ಟಾಗಿ ಓದಿ ಒಂದು ಪ್ಲ್ಯಾನ್ ಮಾಡಿಟ್ಕೊಳ್ಬೇಕು, ಇಷ್ಟು ಟೈಮಲ್ಲಿ ಈ ಕ್ವಶನ್ಸ್ ಮುಗಿಸ್ಬೇಕಂತ. ಅದೇ ಸ್ಟ್ರಾಟಜಿ ಫಾಲೋ ಮಾಡಿ ಎಕ್ಸಾಮ್ ಬರೆದ್ರೆ ಆಯಿತು. ಮತ್ತು ಡೈಲಿ ಪ್ರೇ ಮಾಡಬೇಕು. ನನ್ನ ಪೇರೆಂಟ್ಸ್, ನನ್ನ ಅಪ್ಪನಿಗೆ ಡಿಪ್ಲೊಮಾ ಆಗಿದೆ, ಅಮ್ಮ ಕೂಡ ಡಿಪ್ಲೊಮಾ ಮಾಡ್ತಿದ್ರು, ಬಟ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಂತೇಳಿ ಈಗ ಅದನ್ನೊಂದು ರೀಸನ್ ಮಾಡಿಕೊಂಡು ನನಗೆ ಸಹ ಕಲೀಲಿಕ್ಕೆ ಆಗೋದಿಲ್ಲ ಅಂತ ಹಾಗೆ ಅಂತ ನಾನು ಮಾಡಲಿಲ್ಲ. ಅಂದರೆ ಅವರು ನಾನು ಚಿಕ್ಕದಿರುವಾಗ ನನ್ನ ಬೇಸ್ ಎಲ್ಲ ಫುಲ್ ಗಟ್ಟಿಯಾಗುವ ಹಾಗೆ ಕಲಿಸಿದ್ದಾರೆ. ಅಷ್ಟು ಅವರು ಸಹ ಎಷ್ಟು ಕಲ್ತಿದ್ದಾರೆ ಅಷ್ಟು ಅವರು ಕೂಡ ಫಸ್ಟ್ ಬರ್ತಿದ್ರು, ಡಿಸ್ಟಿಂಕ್ಷನ್ ಇತ್ತು. ಸೊ ಹಾಗೆ ಅವರು ನನಗೆ ಬೇಸ್ ಸರಿ ಹೇಳಿಕೊಟ್ಟಿದ್ದಾರೆ. ಅದಾದಮೇಲೆ ನನಗೆ ಒಳ್ಳೆ ಲೆಕ್ಚರರ್ಸ್, ಟೀಚರ್ಸ್ ಎಲ್ಲ ಸಿಗ್ತಾ ಹೋದರು. ಸೊ ನಾನು ಹಾಗೆ ನನಗೆ ಕಲ್ತುಕೊಂಡು ಹೋಗ್ಲಿಕ್ಕೆ ಆಯಿತು. ಅಂದರೆ ಟ್ಯೂಷನ್ಸ್ ಎಲ್ಲ ಎಂತ ತಗೊಳ್ಳಿಲ್ಲ. ಅದೇ ನಮಗೆ ಮನಸ್ಸಿದ್ರೆ ನಾವು ಮಾಡ್ಬೋದು, ಅದು ಯಾವ್ದು ಸಹ ರೀಸನ್ ಅದು ಮ್ಯಾಟರ್ ಆಗೋದಿಲ್ಲ. ಇನ್ನು ಅದೇ ನಾನು ಮೇಯಲ್ಲಿ CA ಫೌಂಡೇಶನ್ ಬರಿಬೇಕಂತ ಅಟೆಂಪ್ಟ್ ಮಾಡ್ತಾ ಇದ್ದೇನೆ. ಅದಾದಮೇಲೆ ತ್ರಿಷಾ ಕಾಲೇಜಲ್ಲಿ BCom ವಿತ್ CA ಇಂಟಿಗ್ರೇಟೆಡ್ ಆಗಿ ಮಾಡಲಿಕ್ಕುಂಟು. ಹಾಗೆ ನಾನು CA ಆಗಬೇಕಂತ ನನ್ನ ಪ್ಲ್ಯಾನ್. ನಾನು 10th ಆದ ಮೇಲೆ CA ಆಗಬೇಕಂತ ಡಿಸೈಡ್ ಮಾಡಿದ್ದು. ಅದರ ರೀಸನ್ ಅಂದರೆ ನನಗೆ ಸೈನ್ಸ್ ಫೀಲ್ಡ್ ಅಷ್ಟು ಇಷ್ಟ ಇರಲಿಲ್ಲ, ಕಾಮರ್ಸ್ ಇಷ್ಟ ಇತ್ತು. ಮತ್ತು ಕಾಮರ್ಸಲ್ಲಿ ನನ್ನ ಸಿಚುವೇಶನ್ಸ್ಗಳಿಗೆ CA ಬೆಸ್ಟ್ ಆಪ್ಷನ್ ಅಂತ. ಯಾಕೆಂದರೆ ನನಗೆ ಅಕೌಂಟ್ಸಲ್ಲಿ ಮತ್ತು ಫೈನಾನ್ಷಿಯಲ್ ಕರಿಯರ್ ಅದೆಲ್ಲ ಇಂಟ್ರೆಸ್ಟ್ ಇತ್ತು. ಆಮೇಲೆ CA ಮಿನಿಮಮ್ ಕಾಸ್ಟಲ್ಲಿ ಸಹ ಮಾಡ್ಬೋದು. ಸೊ ಅದಕ್ಕೆ ನಾನು CA ಆಪ್ಷನ್ ಚೂಸ್ ಮಾಡಿದ್ದೆ. ಮಕ್ಕಳ ಸಾಧನೆಯಲ್ಲಿ ಪೋಷಕರ ಪಾತ್ರವು ತುಂಬಾ ಮಹತ್ವದ್ದು. ತಂದೆ ತಾಯಿಯ ಪ್ರೋತ್ಸಾಹ, ಸಹಕಾರ ದೀಪಶ್ರೀಗೆ ಹೇಗಿತ್ತು ಎಂದು ಅವರ ಪೋಷಕರನ್ನೇ ಮಾತನಾಡಿಸೋಣ. ದೀಪಶ್ರೀಯ ತಂದೆ, ನನ್ನ ಮಗಳು ಈ ಸಲ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಹೇಳೋದು ನನಗೆ ಭಾರಿ ಖುಷಿ ಕೊಟ್ಟಿದೆ. ಯಾಕೆ ಅದು ನನ್ನ ಅನಿಸಿಕೆಯಲ್ಲಿ ಪ್ರತಿಯೊಬ್ಬ ತಂದೆಯ ತಾಯಿಯಾದವರ ಒಂದು ಅಪೇಕ್ಷೆ ಆಗಿರ್ತದೆ. ಇನ್ನು ಮಗಳ ಕಲಿಯುವಿಕೆಗೆ
ನಮ್ಮ ಸಪೋರ್ಟ್ ಅಂದರೆ ಅವರಿಗೆ ಏನೆಲ್ಲ ಕಲೀಲಿಕ್ಕೆ ಬೇಕಾದ ಎನ್ವೈರ್ಮೆಂಟ್, ಅಂದರೆ ಒಂದು ಕೂಲಾಗಿ ಅಲ್ಲಿ ಸ್ಟಡಿ ಮಾಡಲಿಕ್ಕೆ ಒಂದು ಕೋಣೆ, ಸಾಧ್ಯ ಇದ್ರೆ ಒಂದು ಕೋಣೆ, ಮತ್ತು ಈ ಮೊಬೈಲ ಲ್ಯಾಪ್ಟಾಪಿನಂಥದ್ದು ಏನೋ ಈಗ ಇಂಟರ್ನೆಟ್ ಅದೆಲ್ಲ ವ್ಯವಸ್ಥೆಗಳು, ಇದನ್ನೆಲ್ಲ ಒಂದು ಪ್ರೊವೈಡ್ ಮಾಡೋ ವಿಷಯ ಅದನ್ನೊಂದು ಮಾಡಿದ್ದೇನೆ. ಮತ್ತು ನಮ್ಮ ಮಗಳು ಅಂತ ಹೇಳೋ ಒಂದು ಕಾರಣಕ್ಕೆ ಈ ರಿಕ್ಷಾದಲ್ಲಿ ಕಳಿಸೋದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಖುದ್ದು ನಾನೇ ಶಾಲೆಗೆ ಡ್ರಾಪ್ ಕೊಡೋದು, ಬರೋದು ಅವಳೆ ಬಸ್ಸಲ್ಲಿ ಬರ್ತಿದ್ಲು ಕಾಲೇಜಿನ ಇದರಲ್ಲಿ. SLC ವರೆಗೆ ನಾನೇ ಕರ್ಕೊಂಡು ಹೋಗೋದು, ನಾನೇ ಕರ್ಕೊಂಡು ಬರೋದು ಮಾಡ್ತಿದ್ದೆ. ಹಾಗೆ ನಮ್ಮ ಶ್ರಮಕ್ಕೂ ಅವಳು ಶ್ರಮ ಹಾಕಿ ಕಲಿತು ಫಸ್ಟ್ ರ್ಯಾಂಕ್ ತಂದದ್ದು ಅತ್ಯಂತ ಖುಷಿ ಕೊಟ್ಟಿದೆ ನನಗೆ. ಉಳಿದಂತೆ ಈಗ ಬೇರೆ ಪೇರೆಂಟ್ಗಳ ಬಗ್ಗೆ ನಾನೊಂದು ಹೇಳುವ ಮಾತು ಅಂದರೆ, ನಮ್ಮ ಮಕ್ಕಳೇ ಅಂದರೆ ನಾವು ಖಾಲಿ ಶಾಲೆಗೊಂದು ಸೇರಿಸಿ ಬಿಟ್ಟರೆ ಮುಗಿಲಿಲ್ಲ. ಅವರೊಂದು ಒಳ್ಳೆಯ ವ್ಯಕ್ತಿಯಾಗಿ ಬರಬೇಕು ಅಂತ ಆದರೆ ನಾವು ಅದರಲ್ಲಿ ಗಮನ ಕೊಟ್ಟು ಆ ಶಾಲೆಯಲ್ಲಿ ಏನು ಕರೆಕ್ಟ್ ಅಟೆಂಡ್ ಆಗಿದ್ದಾರಾ ಇಲ್ವಾ, ಹೋಮ್ವರ್ಕ್ ಮಾಡ್ತಾ ಇದ್ದಾರಾ, ಅಥವಾ ಏನೆಲ್ಲ ಶಿಕ್ಷಕರು ಹೇಳಿದ್ದನ್ನು ಅವರು ಮಾಡ್ತಾ ಇದ್ದಾರಾ, ಅದನ್ನೆಲ್ಲ ಒಂದು ಗಮನ ಕೊಡಬೇಕು. ಮತ್ತು ಅವರ ಕೆಲಸಗಳನ್ನು ಮಾಡಿಕೊಂಡು ಹೋಗುವ ಹಾಗೆ ನಾವು ಅವರಿಗೆ ಗೈಡೆನ್ಸ್ ಕೊಡ್ತಾ ಇರಬೇಕು. ಇಷ್ಟು ಮಾಡಿತು ಅಂತಾದರೆ ಸಾಧಾರಣ ರ್ಯಾಂಕ್ ಅವರವರ ಕೆಪಾಸಿಟಿಗೆ ಸರಿಯಾಗಿ ರ್ಯಾಂಕ್ ಆಗಲಿ ಅಥವಾ ಫಸ್ಟ್ ಕ್ಲಾಸ್ ಬರೋದಾಗಲಿ ಅದು ಬಂದೇ ಬರ್ತದೆ ಹೇಳಿ ನನ್ನೊಂದು ಅಭಿಪ್ರಾಯ. ನಾವು ಯಾವತ್ತೂ ನಮ್ಮ ಮಗಳಿಗೆ ಓದಲಿಕ್ಕೆ ಪ್ರೆಷರ್ ಹಾಕಿದ್ದಾಗಿ ಇಲ್ಲ. ನಾವು ಏನು ಮಾಡಬೇಕಂತ ಹೇಳಿದರೆ, ಅವರು ಓದಿಕೊಳ್ಳುವಾಗ ನೋಡಿದರೆ ಮುಗಿಯಿತು, ಅದು ಆಟೋಮ್ಯಾಟಿಕಲಿ ಅವರು ಮಾಡ್ತಾ ಹೋಗ್ತಾರೆ ಅವರು ಮಾಡಬೇಕಾದ ಕೆಲಸಗಳನ್ನು. ನಾವು ನೀನು ಫಸ್ಟ್ ಬರಬೇಕು, ಇಷ್ಟು ಮಾರ್ಕ್ ತೆಗಿಬೇಕು ಹಾಗೆ ಪ್ರೆಷರ್ ಆಗ್ತಾ ಹೋದರೆ ಅದು ಮುಂದೆ ಯಾವ ರೀತಿಗೆ ತಿರುಗ್ಬೋದು ಹೇಳಿ ನಾವು ಹೇಳೋದು ಕಷ್ಟ. ನಮ್ಮ ಮಗಳಿಗೆ ನಾವು ಯಾವತ್ತೂ ಹಾಗೆ ಪ್ರೆಷರ್ ಹಾಕಲಿಲ್ಲ. ಅವಳ ಕಲಿಯುವ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಾ ಹೋಗಿದ್ದಾಳೆ. ಹಾಗೆ ಇವತ್ತು ನಮಗೆ ಈ ಒಂದು ದಿನ ನೋಡಲಿಕ್ಕೆ ಒಂದು ಸಿಕ್ಕಿದೆ. ನಮಸ್ತೆ, ನಾನು ಸುಮಾ ಅಂತ, ದೀಪಶ್ರೀಯ ತಾಯಿ. ನಮ್ಮ ಮಗಳು ಈ ಸಲ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ತಗೊಂಡಿದ್ದು ತುಂಬ ಖುಷಿಯಾಗಿದೆ. ಅವಳು ಸಣ್ಣದಿಂದಲೂ ಅವಳದೇ ಶಿಸ್ತಲ್ಲಿ ಓದ್ತಾ ಬಂದಿದ್ದಾಳೆ. ನಾನು ಅವಳಿಗೆ ಒಂದು 10 ವರ್ಷ ತನಕ ಹತ್ತಿರ ಕೂತು ಓದಿಸ್ತಾ ಇದ್ದೆ, ಓದುವ ಮೆಥಡನ್ನು ಹೇಳಿಕೊಡ್ತಾ ಇದ್ದೆ, ಅಷ್ಟೇ ಬಿಟ್ಟರೆ ಮತ್ತೆ ಅವಳ ಕೆಲಸ ಅವಳೇ ಮಾಡ್ತಾ ಇದ್ಲು. ಮತ್ತೆ ಫುಲ್ ಅವಳಿಗೆ ಟೀಚರ್ಸ್ ಸಪೋರ್ಟ್. ಮತ್ತು ಈಗ PUCಗೆ ಬರುವಾಗ ಎಲ್ಲ ಹೇಗೂ ಕೂಡ ಮತ್ತು ಅವಳದು ಖಾಲಿ ಸ್ಟಡೀಸ್ ಅಲ್ಲ, ಒಟ್ಟಿಗೆ ಸಂಗೀತದಲ್ಲಿ ಮತ್ತು ಕಾಲೇಜಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ಲು. ಸಣ್ಣ ಶಾಲೆಯಿಂದಲೂ ಹಾಗೆ ಡ್ಯಾನ್ಸ್, ಭಾಷಣ, ಪ್ರಬಂಧ ಎಂತ ಇದ್ದರೆ ಕೂಡ ಭಾಗವಹಿಸ್ತಾ ಇದ್ಲು. ಮತ್ತು ಸಣ್ಣ ಕ್ಲಾಸಿಂದಲೂ ಕ್ಲಾಸಲ್ಲಿ ಟಾಪರ್ ಆಗಿಯೇ ಇದ್ಲು ಇದುವರೆಗೆ ಕೂಡ. ಮತ್ತು ಕುಕ್ಕಿಂಗ್ ಅಂದರೆ ಅವಳಿಗೆ ಇಷ್ಟ. ಫ್ರೀ ಟೈಮಲ್ಲಿ ಏನಾದರೂ ಹೊಸ ರೆಸಿಪೀಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಮತ್ತು ಓದೋದೊಂದು ಎಲ್ಲರೂ ಹೆಚ್ಚಿನವರು ಬೆಳಗಿನ ಹೊತ್ತಲ್ಲಿ ಓದಿದರೆ ಒಳ್ಳೆಯದು ಹೇಳ್ತಾರೆ. ಇವಳು ಅದಕ್ಕೆ ಸರಿ ಉಲ್ಟಾ, ಇವಳು ರಾತ್ರಿನೇ ಓದ್ತಾ ಇದ್ದಿದ್ದು. ಬೆಳಗ್ಗೆ ಬೇಗ ಹೇಳೋದು ಅವಳಿಗೆ ಆಗ್ತಿರ್ಲಿಲ್ಲ. ಅಂದರೆ ರಾತ್ರಿ ಫುಲ್ ಎಲ್ಲರೂ ಮಲಗಿ ಸೈಲೆಂಟ್ ಇರ್ತದೆ, ಆಗ ಅವಳಿಗೆ ಓದಿಕೊಳ್ಳಿಕ್ಕೆ ತುಂಬ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ಲು. ಹಾಗೆ ಅವಳಿಗೆ ಹೇಗೆ ಬೇಕೋ ಹಾಗೆ ನಾವು ಬಿಟ್ಟಿದ್ದೆವು. ಅದೇ ರೀತಿ ಓದಿ ಒಳ್ಳೆ ಪ್ರಯತ್ನ ಮಾಡಿ ಓದಿದ್ದಾಳೆ. ಅದರ ಜೊತೆ ಟೀಚರ್ಸಿದ್ದು ಸಪೋರ್ಟ್ ಮತ್ತು ದೇವರ ಆಶೀರ್ವಾದ ಅವಳ ಯಶಸ್ಸಿಗೆ ಕಾರಣ ಆಯ್ತು ಅಂತ ಹೇಳ್ಬೋದು. ಅದು ಸುಮ್ಮನೆ ಯೂಸ್ಲೆಸ್ ಅಂತ ನನಗೆ ಅನ್ನಿಸೋದು. ಯಾಕೆಂದರೆ ಇವಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಕೂಡ ಟಾಪರ್ ಆಗಿದ್ದಾಳೆ. ಅಲ್ಲಿ ಟೀಚರ್ಸ್ ಕ್ಲಾಸಲ್ಲಿ ಪಾಠ ಮಾಡುವಾಗ ಫುಲ್ ಗಮನ ಕೊಟ್ಟು ಕೇಳೋದು ಇಂಪಾರ್ಟೆಂಟ್. ಆಗ ನಮಗೆ ಅರ್ಥ ಆಗುವಷ್ಟು ಮತ್ತೆ ಆಗೋದಿಲ್ಲ. ಒಂದು ವೇಳೆ ಆ ದಿನ ಆಬ್ಸೆಂಟ್ ಆಯ್ತಂದ್ರೆ ಆ ಪಾಠವನ್ನು ನಾವೇ ಓದಿಕೊಳ್ಳುವಾಗ ಅದು ಅರ್ಥ ಆಗುದಿಲ್ಲ. ಕ್ಲಾಸಲ್ಲಿ ಕೇಳೋದೇ ತುಂಬ ಮೇಯ್ನ್. ಆಮೇಲೆ ಅದನ್ನು ಅದೇ ದಿನ ಓದಿದ್ರೆ ಒಳ್ಳೆ ಅದು ಫುಲ್ ಮನಸ್ಸಲ್ಲಿ ಉಳಿತದೆ. ನನ್ನ ಮಗಳು ಅದೇ ಮೆಥಡನ್ನೇ ಫಾಲೋ ಮಾಡಿಕೊಂಡು ಬಂದಿದ್ದಾಳೆ. ಟ್ಯೂಷನಿಗೆಲ್ಲ ಹೋಗೋದು ನಿಜವಾಗಿಯೂ ಅಗತ್ಯವೇ ಇಲ್ಲ. ಟೀಚರ್ಸ್ ಒಳ್ಳೆ ಇರ್ತಾರೆ, ಕ್ಲಾಸಲ್ಲಿ ಒಳ್ಳೆ ಪಾಠ ಮಾಡ್ತಾರೆ. ಅವರಿಗೆ ಗೌರವ ಕೊಡಬೇಕು, ಅವರ ಮಾತನ್ನು ಕೇಳ್ತಾ ಬರಬೇಕು. ಅವ್ರು ಹೇಳಿದ ರೀತಿ ವರ್ಕ್ ಮಾಡ್ತಾ ಬಂದರೆ ಯಾವ ಟ್ಯೂಷನ್ ಕೂಡ ಅಗತ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು PUC ಟಾಪರ್ ದೀಪಶ್ರೀಯ ಸಾಧನೆಯ ಯಶೋಗಾಥೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ. CA ಆಗಿ ವಿದ್ಯಾಭ್ಯಾಸ ಮುಂದುವರಿಸುವ ಅವರ ಕನಸು
ನನಸಾಗಲಿ ಎನ್ನುವುದು V4 ನ್ಯೂಸ್ನ ಆಶಯ. ಇದು ಕ್ಯಾಂಪಸ್ ರೌಂಡ್ನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.